ಬಂಟ್ವಾಳದ ಪರಿವರ್ತನೆಗೆ ಕಾರಣ ಎನ್ನ ಜನಕ್ಲನ ಋಣ ಸಂದಾಯಗೂ ಶಾಸಕರ ರಾಜೇಶ್ ನಾಯ್ಕ್ ಪ್ರಾಮಾಣಿಕ ಪ್ರಯತ್ನ ಮಲ್ಪೆರಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತಿರ ಸಜಿಪಾ ಮುನ್ನೂರು ಶಾಸಕರನ ಮೆಚ್ಚುಗೆದ ಕಾರ್ಯಕ್ರಮ ಆರು ಪಾತಿರಿಯರು ಬಿಜೆಪಿ ಸಜಿಪಾ ಮುನ್ನೂರು ಬೊಕ್ಕ ಸಜಿಪ್ ಸಮೂಢ ಗ್ರಾಮ ಸಮಿತಿಯಲ್ಲಿ ಕೂಡ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿಯರಿಗೆ ಮೆಚ್ಚುಗೆದ ಕಾರ್ಯಕ್ರಮ ಕಂದೂರು ಶ್ರೀ ಗುರು ಮಾಚಿದೇವ ಸಮುದಾಯ ಭವನಡು ಐತಾರ ನಡೆತಂಡು ಬಿಜೆಪಿ ಬಂಟ್ವಾಳ ಕ್ಷೇತ್ರ ಗುರ್ಕಾರ್ಯರು ದೇವದಾಸ್ ಶೆಟ್ಟಿ ಗುರ್ಕಾರ್ಮಿಡ್ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇತ್ತದ ಶಾಸಕರಿಗೆ ಮೆಚ್ಚುಗೆದ ಸಮ್ಮಾನದ ಮರ್ಯಾದೆ ಮಲ್ತೆರು ರಾಜೇಶ್ ನಾಯ್ಕ್ ಪಾತಿರ್ದು ಪೊಲವು ದಾಂತಿನ ತನಕ ಓಟು ಕೊಡದು ಗೆಂದ್ಯರೆ ಕಾರಣ ಐನ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂಚನೆ ಪುಣೆಯಿನ ಸರ್ವೆರೆಗ್ಲ ಸೊಲ್ಮೆ ಸಂದವೆಂದು ಪಂಡೇರು ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಟಿಕೆಟ್ ಅಂದ್ರೆ ನಮ್ಮ ಇಂಟೆನ್ಷನ್ ಏನಂದ್ರೆ ನಮ್ಮ ಪಕ್ಷ ಅವರು ರಾಜೇಶ್ ನಾಯ್ಕ್ ಅವರು ಪಕ್ಷ ಗೆಲ್ಪಡಿಸಿದ ಧರ್ಮ ನಮ್ಮ ಮಾತುಗಳನ್ನು ಅಟ್ಲೀಸ್ಟ್ ಒಟ್ಟಿಗೆ ಮಾಡ್ಕೊಂಡು ಜನಗಳೊಟ್ಟಿಗೆ ನಮ್ಮ ಮಾತು ಸೇರೋದು ಈ ಪಕ್ಷ ನಾಲ್ಕು ಗಟ್ಟಿಗಟ್ಟಿಗೆ ಬಂದು ಈಗ ಮಹಾನ ವಿನಾಶಿ ಮಾತಾಡೋದು ಪ್ರೀತಿ ವಿಶ್ವಾಸಕ್ಕೂ ಅಭಾರಿಯಾದ ನಿಖಿಲರೊಟ್ಟಿಗೆ ಕಳೆದ 6 ವರ್ಷ ಪ್ರೀತಿ ರೀತಿಯ ಖಂಡಿತವಾದ ಐದೊಂದು ಹೆಚ್ಚು ಪ್ರೀತಿ ನಿಖಿಲ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದರ ನಿಖಿಲ್ ಉಪ್ಪುನ ಅವಕಾಶ ಕಾಕೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಪಾತಿರ್ದ ಬಂಟ್ವಾಳದ ಪರಿವರ್ತನೆಗೆ ಕಾರಣ ಏನ ಜನಕ್ಲೆನ ಋಣ ಸಂದಾಯಗೂ ಶಾಸಕರು ರಾಜೇಶ್ ನಾಯ್ಕ್ ಪ್ರಾಮಾಣಿಕ ಪ್ರಯತ್ನ ಮಲ್ಪೇರು ಅರೆಗೆ ಬೆರಿಸಾಯ ಕೊರ್ಪೆ ಕೇರಳೊಡ್ಲ ಬದಲಾವಣೆ ಆವೊಂದುಂಡು ಬರ್ಪುನ ಲೋಕಸಭಾ ಓಟುಡು ನರೇಂದ್ರ ಮೋದಿ ಸರ್ಕಾರನೇ ಅಧಿಕಾರಕ್ಕೆ ಬರ್ಪುನೊಂದು ಪಂಡಿರು ಅದರೊಟ್ಟಿಗೆ ಮುಳ್ಳನ್ನು ಕೊಡಬೇಡಿ 4 ದಿವಸ ಅವಕಾಶ ಕೊಡಿ ರಾಜೇಶ್ ನಿಮ್ಮ ಜೊತೆ ನಾವಿದ್ದೇವೆ ನಾವು ಕೊಟ್ಟ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ನಮ್ದಿಲ್ಲ ಅಂತ ಗೊತ್ತಿದೆ ಆದರೆ ನಿಮ್ಮ ಹೋರಾಟಗಳನ್ನು ಮುಂದುವರಿಸಿ ನಿಮ್ಮ ಕೆಲಸಗಳನ್ನು ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ವಿಶ್ವಾಸ ಹಾಗಾಗಿ ಬಹಳ ಒಳ್ಳೆಯ ನಾನು ಶ್ರೀಕಾಂತ್ ತಂಡವಾಗಿ ಬಹಳ ಪರಿಶ್ರಮ ವಹಿಸಿ ಹೋರಾಟಗಳನ್ನು ಮಾಡಿ ಕಾಂಗ್ರೆಸ್ನ ಗುಂಡಾಗಿರಿ ಯಾವತ್ತಿದೆ ನಿಮಗೆ ನೆನಪಡಿ ಬಂಟ್ವಾಳದಲ್ಲಿ ಕಾಂಗ್ರೆಸ್ನ ಗುಂಡಾಗಿರಿ ಇವತ್ತಲ್ಲ ಪ್ರಾರಂಭದಲ್ಲಿ ಶಕುಂತಲಾ ಶೆಟ್ಟು ಚುನಾವಣೆ ನಿಂತಾಗ ಶಕುಂತಲಾ ಶೆಟ್ಟು ಗೆದ್ದಾಗ ಅಂತ ಹೇಳಿದಾಗ ಮಂಗಳೂರಿನಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಗಾಡಿಗಳಿಗೆ ಕಲ್ಲನ್ನು ಹೊಡೆದು ಚುನಾವಣೆ ದಿವಸ ಗಲಾಟೆಯಿಂದ ಎಬ್ಬಿಸಿದರು ರಮಣಾವರಿಗೆ ಗುಂಡಾಗಿರಿಯ ರಾಜಕಾರಣವನ್ನು ನಡೆಸಿದರು 2ನೇ ಬಾರಿ ನಾಗರಾಜ್ ಶೆಟ್ಟು ಗೆದ್ದಾಗ ಅಂತ ಆದ್ಯ ಬಾರಿಯಲ್ಲಿ ನಮ್ಮ ಗಾಡಿಗಳಿಗೆ ಕಲ್ಲನ್ನು ಹೊಡೆದು ಇಡೀ ಆದ್ಯ ಬಾರಿಯನ್ನು ಹೊಡಿಮಾಡಿದರು ಬಂದರೆ ಈ ಬಾರಿ ಸೋತಾಗ ಸಮೀಪಕ್ಕೆ ಬಂದಿದ್ದಾರೆ ಆದರೆ ಸಮೀಪದ ಜನ ಕಾಂಗ್ರೆಸ್ ಅವರನ್ನು ಬೆನ್ನಟ್ಟಿ ಹೊಡೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನಾವು ಬಳಗಕ್ಕೆ ನಿಂತಿಲ್ಲ ಹೋರಾಟಕ್ಕೆ ನಿಂತಿಲ್ಲ ಹೋರಾಟಕ್ಕೆ ಸವಾಲುಗಳನ್ನು ಹೊರತಕ್ಕಂಥವು ಹಾಗಾಗಿ ನಮ್ಮ ಕಾರ್ಯಕರ್ತರ ಜೊತೆ ನಾವು ಇದ್ದೇವೆ ಕಾನೂನನ್ನು ಮೀರಿಯಲ್ಲ ಕಾನೂನನ್ನು